ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಇತಿಹಾಸ ಪ್ರಸಿದ್ಧವಾದಂತಹ ದೇವಸ್ಥಾನ. ಕ್ಷೇತ್ರದಲ್ಲಿ 10ನೇ ತಾರೀಕು ಧ್ವಜಾರೋಹಣ ಆಗಿ 16ನೇ ತಾರೀಕು ಉಳ್ಳಾಳ್ತಿ ಅಮ್ಮನವರ ಭೇಟಿ, ಹಾಗೆ ಕೆರೆಯಾಯನ, ಅದಾಗಿ 17ನೇ ತಾರೀಕು ಇತಿಹಾಸ ಪ್ರಸಿದ್ಧಿ ವಿಶ್ವಪ್ರಸಿದ್ಧಿಯನ್ನು ಪಡೆದುಕೊಂಡಿರುವಂತಹ ಪುತ್ತೂರು ಬೆಡಿ ಬ್ರಹ್ಮರಥೋತ್ಸವ, ಹಾಗೆ ತುಳುನಾಡಿನ ಕುಂಭಮೇಳ ಅನ್ನುವಂತಹ ರೀತಿಯಲ್ಲಿ ನಡೆಯುವಂತಹ ಅವಭೃತ ಸ್ನಾನ ಕ್ಷೇತ್ರದ ಒಂದು ವಿಶೇಷತೆ ಇದೆಲ್ಲ. ನಾನು ಕೂಡ 2013ನೇ ಇಸವಿಯಲ್ಲಿ ದೇವರ ಬ್ರಹ್ಮಕಲಶ ಆಗುವಂತಹ ಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೆ ಬಂದು ಸೇವೆಯನ್ನು ಮಾಡಲಿಕ್ಕೆ ಆರಂಭಿಸಿದೆ. ಇಂದಿಗೆ 13 ವರ್ಷಗಳಾಗಿದೆ. ಆ 13 ವರ್ಷಗಳಲ್ಲಿ ನಾನು ಈ ತಂತ್ರಿಗಳ ಒಂದು ಮಾರ್ಗದರ್ಶನ ಹಾಗೆ ಇಲ್ಲಿನ ಅರ್ಚಕ ವರ್ಗದವರ ಒಂದು ಮಾರ್ಗದರ್ಶನದ ಪ್ರಕಾರ ದೇವರ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೇನೆ. ತಂದೆ ಮತ್ತು ಮಗ ಒಟ್ಟಿಗೆ ಆ ದೇವರ ಸೇವೆಯನ್ನು ಮಾಡುವಂತಹ ಒಂದು ಯೋಗ ಅಂತ ಹೇಳಿದರೆ ಅದು ಮಹಾಲಿಂಗೇಶ್ವರನ ಕೃಪೆ. ತಂದೆ ಅಥವಾ ನಾನು ಅಥವಾ ಯಾರು ಮಾಡಿದ್ದೇವೆ ಅಂತ ಹೇಳೋದಕ್ಕಿಂತ ಅವನು ನಮ್ಮ ಕೈಯಲ್ಲಿ ಮಾಡಿಸ್ತಾ ಇದ್ದಾನೆ ಅನ್ನುವಂಥದ್ದೇ ಸತ್ಯದ ಮಾತು. ಮೊನ್ನೆ ಶಿವರಾತ್ರಿಯಂದು ನಾವು ಅಲ್ಲಿ ದೀಪ ಉರಿಸಿ ಪ್ರಾರ್ಥನೆ ಮಾಡಿ ರಕ್ತೇಶ್ವರನ್ನು ಒಳಗೆ ತರಿಸ್ತೇವೆ ಅಂತ ಹೇಳುವುದರ ಬಗ್ಗೆ ಪ್ರಾರ್ಥನೆ ಮಾಡಿದೆವು. ಅದರ ನಂತರ ಇಲ್ಲಿನ ಕೆಲಸ ಕಾರ್ಯಗಳು ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ನಾವು ಯಾವುದನ್ನು ಗ್ರಹಿಸಿದ್ದೇವೋ ಆ ಕೆಲಸವು ಬಹಳ ಒಳ್ಳೆ ರೀತಿಯಲ್ಲಿ ಆಗ್ತಾ ಉಂಟು. ಪುತ್ತೂರಿನ ಇತಿಹಾಸದಲ್ಲೇ ನಿನ್ನೆ ಆದಷ್ಟು ಜನ ಕೊಡಿಯೇರುವಾಗ ಆಗಲಿಲ್ಲ ಅಂತೇಳಿ ನಮ್ಮ ಹಿರಿಯರು ಹೇಳಿದರು. ಎಲ್ಲ ಕರಸೇವಕರು ಅಧ್ಯಕ್ಷರು ಇವತ್ತೆಂಥ ಕೆಲಸ, ನಾವು ಯಾವ ಕೆಲಸ ಮಾಡಬೇಕು, ಬಟ್ಲು ತೊಳಿಯಬೇಕಾ, ಕಸ ಎಕ್ಕಬೇಕಾ, ಬೆಳಗ್ಗಿಂದಲೇ ಜನ ಅಷ್ಟು ಕರಸೇವಕರು ಬರ್ತಾರೆ. ಕೆರೆಯ ಬದಿಯಲ್ಲಿ ನಮ್ಮ ಹಿರಿಯರು ಹೇಳ್ತಾರೆ, ಅಲ್ಲಿ ಮುತ್ತು ಬೆಳೆದ ಕೆರೆ ಹಾಗೆ ಹೀಗೆಲ್ಲ ಹೇಳ್ತಾರೆ. ಅದು ನಿಜವಾಗಿ ಇವತ್ತು ಮಾರ್ಪಾಡಾಗಿದೆ. ದಿವಸದಿಂದ ದಿವಸಕ್ಕೆ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಏಕಕಾಲದಲ್ಲಿ 50,000 60,000 ಜನ ಬಂದರೂ ಅಚ್ಚುಕಟ್ಟಾಗಿ ಮಾಡುವಂಥ ವ್ಯವಸ್ಥೆ, ಕರಸೇವಕರ ದಂಡು, ಮಹಾಲಿಂಗೇಶ್ವರ ದೇವರ ಆಶೀರ್ವಾದ ನಮ್ಮ ಮೇಲೆ ಸದಾ ಇದೆ ಅಂತೇಳಿ ನಾನು ಈ ಒಂದು ವ್ಯವಸ್ಥೆಯನ್ನು ಕಾಣುವಾಗ ನನಗೆ ಕಾಣ್ತದೆ. ದೇವಾಲಯದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವಂಥ ಈಶ್ವರ ಭಟ್ ಪಂಚಗುಡ್ಡೆ ಇದ್ದಾರಲ್ಲ, ಅವರು ಯಾವ ರೀತಿಯಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೋ ಅವರ ಫ್ಯಾಮಿಲಿ ಕೂಡ ಹಾಗೇನೆ ಜಾತ್ರೋತ್ಸವದ ಪ್ರಾರಂಭದ ದಿನದಿಂದ ಪ್ರತಿಯೊಂದು ಹಂತದಲ್ಲಿ ಕೂಡ ಇಲ್ಲಿ ಅವರನ್ನು ತೊಡಗಿಸಿಕೊಂಡಿದ್ದಾರೆ. ಜಾತ್ರೋತ್ಸವದ ಸಂದರ್ಭದಲ್ಲಿ ಮಾತ್ರ ಅಲ್ಲದೆ ದೇವಸ್ಥಾನದಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಗಳು ಆಯಿತು ಅಂತ ಹೇಳಿದ್ರೆ ಫ್ಯಾಮಿಲಿ ಸಮೇತರಾಗಿ ಬಂದು ಎಲ್ಲ ಕೆಲಸಗಳಲ್ಲಿ ಕೂಡ ಸಹಕಾರವನ್ನು ನೀಡ್ತಾ ಬಂದಿರುವಂಥದ್ದು ಅವರ ಪುತ್ರ ಇದ್ದಾರೆ ವರುಣ್ ಅವರು. ಮಾತಾಡಬೇಕು. ನಮಸ್ತೆ. ಓಕೆ, ಜಾತ್ರೋತ್ಸವ ಅಂತ ಹೇಳಿದ್ರೆ ನಿಮಗೆ ಎಷ್ಟು ಸ್ಪೆಷಲ್ ಅಂತ, ಅದು ಕೂಡ ಇವಾಗ ನಿಮ್ಮ ತಂದೆ ಅಧ್ಯಕ್ಷರಾಗಿದ್ದಾರೆ, ಈಗ ತುಂಬಾನೇ ಡಬಲ್ ಸ್ಪೆಷಲ್ ಆಗಿರುತ್ತೆ, ಏನು ಹೇಳ್ತೀರಾ ಜಾತ್ರೋತ್ಸವ? ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಇತಿಹಾಸ ಪ್ರಸಿದ್ಧವಾದಂತಹ ದೇವಸ್ಥಾನ. ಆ ಮಹಾಲಿಂಗೇಶ್ವರ ದೇವರ ಒಂದು ಆ ಅಗಣಿತ ಮಹಿಮೆಯಿಂದ ಈ ಕ್ಷೇತ್ರ ಆ ಒಂದು ಬಾಲ ಭಾಸ್ಕರನಂತೆ ಬೆಳಗುತ್ತಾ ಇರುವಂತಹ ಪುಣ್ಯಕ್ಷೇತ್ರ. ಅಂತಹ ಕ್ಷೇತ್ರದಲ್ಲಿ ಪುತ್ತೂರು ಜಾತ್ರಾ ಮಹೋತ್ಸವ ಅಂತ ಹೇಳಿದರೆ ಇತಿಹಾಸ ಪ್ರಸಿದ್ಧವಾದಂಥದ್ದು, ಎಲ್ಲ ಜನಾದರಣೀಯವಾದಂತಹ ಒಂದು ಉತ್ಸವ. ಕ್ಷೇತ್ರದಲ್ಲಿ 10ನೇ ತಾರೀಕು ಧ್ವಜಾರೋಹಣ ಆಗಿ 16ನೇ ತಾರೀಕು ಉಳ್ಳಾಳ್ತಿ ಅಮ್ಮನವರ ಭೇಟಿ, ಹಾಗೆ ಕೆರೆಯಾಯನ, ಅದಾಗಿ 17ನೇ ತಾರೀಕು ಇತಿಹಾಸ ಪ್ರಸಿದ್ಧಿ ವಿಶ್ವಪ್ರಸಿದ್ಧಿಯನ್ನು ಪಡೆದುಕೊಂಡಿರುವಂತಹ ಪುತ್ತೂರು ಬೆಡಿ ಬ್ರಹ್ಮರಥೋತ್ಸವ, ಹಾಗೆ ತುಳುನಾಡಿನ ಕುಂಭಮೇಳ ಅನ್ನುವಂತಹ ರೀತಿಯಲ್ಲಿ ನಡೆಯುವಂತಹ ಅವಭೃತ ಸ್ನಾನ ಕ್ಷೇತ್ರದ ಒಂದು ವಿಶೇಷತೆ ಇದೆಲ್ಲ. ಅಂತಹ ಕ್ಷೇತ್ರದಲ್ಲಿ ಮಹಾಲಿಂಗೇಶ್ವರನ ಸೇವೆ ಮಾಡುವುದಂತ ಹೇಳಿದರೆ ಅದೊಂದು ಯೋಗಾನುಯೋಗದ ಫಲ ಅಂತ ಹೇಳ್ಬೋದು. ತಂತ್ರಿಗಳಾದಂತಹ ಪೂಜ್ಯ ಕುಂಟಾರು ರವೀಶ ತಂತ್ರಿಗಳವರ ಒಂದು ನೇತೃತ್ವದಲ್ಲಿ, ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ಆ ದೇವರ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇರುವಂಥವರು. ಕ್ಷೇತ್ರದಲ್ಲಿ ತುಂಬ ಹಿಂದಿನ ಕಾಲದಿಂದಲೂ ಅದೆಷ್ಟೋ ಜನ ದೇವರ ಸೇವೆಯನ್ನು ಚಾಕ್ರಿಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಹಾಗೆ ನಾನು ಕೂಡ 2013ನೇ ಇಸವಿಯಲ್ಲಿ ದೇವರ ಬ್ರಹ್ಮಕಲಶ ಆಗುವಂತಹ ಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೆ ಬಂದು ಸೇವೆಯನ್ನು ಮಾಡಲಿಕ್ಕೆ ಆರಂಭಿಸಿದೆ. ಇಂದಿಗೆ 13 ವರ್ಷಗಳಾಗಿದೆ. ಆ 13 ವರ್ಷಗಳಲ್ಲಿ ನಾನು ಈ ತಂತ್ರಿಗಳ ಒಂದು ಮಾರ್ಗದರ್ಶನ ಹಾಗೆ ಇಲ್ಲಿನ ಅರ್ಚಕ ವರ್ಗದವರ ಒಂದು ಮಾರ್ಗದರ್ಶನದ ಪ್ರಕಾರ ದೇವರ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೇನೆ. ಈ ವರ್ಷ ನನಗೆ ಬಹಳ ಒಂದು ವಿಶೇಷವಾದಂತಹ ವರ್ಷ. ಯಾಕಂತ ಹೇಳಿದರೆ ನನ್ನ ತಂದೆಯವರಾದಂತಹ ಪಂಜಗುಡ್ಡೆ ಈಶ್ವರ ಭಟ್ ಅವರು ಈ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವಂಥದ್ದು. ಇದೊಂದು ತಂದೆ ಮತ್ತು ಮಗ ಒಟ್ಟಿಗೆ ಆ ದೇವರ ಸೇವೆಯನ್ನು ಮಾಡುವಂತಹ ಒಂದು ಯೋಗ ಅಂತ ಹೇಳಿದರೆ ಅದು ಮಹಾಲಿಂಗೇಶ್ವರನ ಕೃಪೆ. ಅವನ ಸಂಕಲ್ಪ ಇಲ್ಲದೆ ಏನೂ ಆಗುವುದಿಲ್ಲ. ಇಲ್ಲಿ ತಂದೆ ಅಥವಾ ನಾನು ಅಥವಾ ಯಾರು ಮಾಡಿದ್ದೇವೆ ಅಂತ ಹೇಳೋದಕ್ಕಿಂತ ಅವನು ನಮ್ಮ ಕೈಯಲ್ಲಿ ಮಾಡಿಸ್ತಾ ಇದ್ದಾನೆ ಅನ್ನುವಂಥದ್ದೇ ಸತ್ಯದ ಮಾತು. ಇಲ್ಲೆಲ್ಲ ಸೇವೆಯನ್ನು ಮಾಡಬೇಕಿದ್ರೆ ನನ್ನ ಮನೆಯವರೊಂದು ಬೆಂಬಲ ಇದೆ. ನನ್ನ ತಂದೆಯವರು ಮೊದಲಿಂದಲೇ ಕೂಡ ಅವರು ಧಾರ್ಮಿಕ ಕ್ಷೇತ್ರದಲ್ಲಿದ್ದಾರೆ, ಅಥವಾ ಯಾವುದೇ ಒಂದು ಪಕ್ಷಾತೀತವಾಗಿ ಎಲ್ಲರಿಗೂ ಒಂದು ಸಹಕಾರ ಮಾಡುವಂಥ ವ್ಯಕ್ತಿತ್ವ. ಅವರ ವ್ಯಕ್ತಿತ್ವವನ್ನೇ ಆದರ್ಶವಾಗಿಟ್ಟುಕೊಂಡು ನಾನು ಕೂಡ ಈ ಸೇವೆಯಲ್ಲಿ ಮುಂದುವರಿಸಿಕೊಂಡು ಬರ್ತಾ ಇದ್ದೇನೆ. ನನ್ನ ತಾಯಿ ಆಗಿರ್ಬೋದು, ನನ್ನ ಅಜ್ಜ ಗೋಪಾಲಕೃಷ್ಣ ಭಟ್ ಆಗಿರ್ಬೋದು, ನನ್ನ ಅಜ್ಜಿ ಕಾವೇರಿ ಆಗಿರ್ಬೋದು, ಅಥವಾ ನನ್ನ ತಂದೆಯವರ ತಂದೆ ದಿವಂಗತ ಕೇಶವ ಭಟ್ ಆಗಿರ್ಬೋದು, ಇವರೆಲ್ಲರೂ ಕೂಡ ನನಗೆ ಒಂದು ಪ್ರೇರೇಪಣೆಯನ್ನು ಕೊಟ್ಟಿದ್ದಾರೆ. ಹಾಗೆ ಮಹಾಲಿಂಗೇಶ್ವರ ದೇವರು ನನ್ನ ಕೈಯಲ್ಲಿ ಆ ಒಂದು ಸೇವೆಯನ್ನು
ಮಾಡುವಂತಹ ಯೋಗ ಕೊಟ್ಟಿದ್ದಾನೆ. ಅದು ಬಹಳ ಒಂದು ಸಂತೋಷದ ವಿಚಾರ. ಪೇಟೆ ಸವಾರಿ ಯಾವತ್ತೂ ಕೂಡ ನೀವು ಪ್ರತಿ ಪೇಟೆ ಸವಾರಿಯಲ್ಲೂ ಹೋಗ್ತೀರಾ, ಅದರ ಬಗ್ಗೆ ಪುತ್ತೂರು ಜಾತ್ರೆಯಲ್ಲಿ ವಿಶೇಷವಾಗಿರುವಂಥದ್ದು ದೇವರ ಪೇಟೆ ಸವಾರಿ, 6 ದಿನದ ಪೇಟೆ ಸವಾರಿ, ಮತ್ತೊಂದು ಅವಭೃತ ಸವಾರಿ ಅಂತ ಹೇಳಿ. ಈ ಪೇಟೆ ಸವಾರಿಯಲ್ಲಿ ದೇವರ ಚಾಕ್ರಿಯ ವರ್ಗದವರು ಇರ್ತಾರೆ, ಕೆಲವರು ಗ್ಯಾಸ್ ಲೈಟನ್ನು ಹೊತ್ತುಕೊಂಡಿರುವವರು ಇರ್ತಾರೆ, ಕೆಲವರು ನಿಶಾನಿ ಪತಾಕೆಗಳನ್ನು ಹಿಡಿಯುವಂಥರು ಇರ್ತಾರೆ. ಹಾಗೆ ನಾವು ಕೂಡ ಹಣ್ಣು ಕಾಯಿಯನ್ನು ಈ ಕ್ಷೇತ್ರದಲ್ಲಿ ದೇವರು ಭಕ್ತಾದಿಗಳ ಮನೆಗೆ ಭೇಟಿ ಕೊಡುವಂತಹ ಸಂದರ್ಭದಲ್ಲಿ ಅದೆಷ್ಟೋ ಭಕ್ತರು ಆ ಮಹಾಲಿಂಗೇಶ್ವರ ದೇವರ ಮೇಲಿರುವ ಭಕ್ತಿಯಿಂದ ಹಣ್ಣು ಕಾಯಿಗಳನ್ನು ಸಮರ್ಪಣೆ ಮಾಡ್ತಾರೆ. ಹಣ್ಣು ಕಾಯಿ ಆಗಿರ್ಬೋದು, ಆರತಿಯನ್ನು ಸಮರ್ಪಣೆ ಮಾಡಿರುವಂಥದ್ದಾಗಿರ್ಬೋದು. ಅವರ ಒಂದು ಕೊಡುವಂತಹ ಸೇವೆಯನ್ನು ನಾವು ಆ ದೇವರಿಗೆ ಸಮರ್ಪಿಸುವಂಥದ್ದು, ದೇವರಿಗೆ ಆರತಿಯನ್ನು ಮಾಡುವಂಥದ್ದು, ದೇವರಿಗೆ ಹಣ್ಣು ಕಾಯಿಯನ್ನು ಸಮರ್ಪಣೆ ಮಾಡುವಂತಹ ಕೆಲಸವನ್ನು ಪೇಟೆ ಸವಾರಿಯ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ. ಶಿವನ ಪುತ್ರ ಗಣೇಶ ಚತುರ್ಥಿ ಅವತ್ತು ನೀವೇ ಗಣೇಶನ ಮೂರ್ತಿಯನ್ನು ತಯಾರು ಮಾಡ್ತೀರಾ ಅನ್ನುವಂಥದ್ದು ಅದರ ಬಗ್ಗೆ? ಹೌದು, ನನ್ನ ತಂದೆ ಮೊದಲಿಂದಲೇ ಕೋರ್ಟ್ ರೋಡು ಕಿಲ್ಲೆ ಮೈದಾನದ ಗಣೇಶೋತ್ಸವದಲ್ಲಿ ದಿವಂಗತ ಸುಧಾಕರ ಶೆಟ್ಟರ ಮಾರ್ಗದರ್ಶನದಲ್ಲಿ ಅಲ್ಲಿ ಕೆಲಸ ಮಾಡ್ತಿದ್ದವರು. ನಾನು ಚಿಕ್ಕದಿನಿಂದ ಆ ತಂದೆಯೊಟ್ಟಿಗೆ ಅಲ್ಲಿ ಹೋಗಿ ಆ ಕೋರ್ಟ್ ರೋಡ್ ಗಣಪತಿಯ ಪ್ರೇರಣೆ ಅಂತ ಹೇಳ್ಬೋದು, ಅವನ ಪ್ರೇರಣೆಯಿಂದ ನಾನು ಕೂಡ ಮನೆಯಲ್ಲಿ ಮಕ್ಕಳ ಆಟವಾಗಿ ಆರಂಭಿಸಿದಂತಹ ಒಂದು ಚೌತಿ ಅದು. ಇಂದು ತಂದೆ ತಾಯಿಯ ಒಂದು ಸಪೋರ್ಟಿಂದ, ಅವರ ಒಂದು ಮಾರ್ಗದರ್ಶನದಿಂದ ದೊಡ್ಡ ಮಟ್ಟಿಗೆ ಆ ಗಣೇಶೋತ್ಸವ ಬೆಳ್ಕೊಂಡು ಬಂದಿದೆ. ಆ ದೇವರ ಎಷ್ಟೋ ಜನ ಆ ದೇವರನ್ನು ನೋಡ್ಲಿಕ್ಕಂತಲೇ ಬರ್ತಾರೆ ನಮ್ಮ ಮನೆಗೆ. ಆದ್ದರಿಂದ ಅದೊಂದು ಬಹಳ ವಿಶೇಷ. ಆ ಮಹಾಗಣಪತಿಯ ಕೃಪೆಯೂ ಇದೆ. ಇಲ್ಲಿ ಪುತ್ತೂರಲ್ಲಿ ಕೂಡ ಬಾಲಗಣಪತಿ ಭಾರಿ ವಿಶೇಷ. ಆ ಬಾಲಗಣಪತಿಗೆ ಶಿವನಿಗೆ ಎಷ್ಟು ಪ್ರಾಧಾನ್ಯತೆ ಇದೆ, ಬಾಲಗಣಪತಿಗೂ ಅಷ್ಟೇ ಪ್ರಾಧಾನ್ಯತೆ ಈ ಕ್ಷೇತ್ರದಲ್ಲಿದೆ. ಆದ್ದರಿಂದ ಆ ಗಣಪತಿಯ ಒಂದು ಕೃಪೆಯು ಅಂತ ಹೇಳಿ ನನಗೆ ಸಂತೋಷವಾಗ್ತದೆ. ನಮಸ್ತೆ ಸರ್, ಇವತ್ತಿನ ವ್ಯವಸ್ಥೆಗಳು ಹೇಗಿದೆ ಅಂತ? ನೋಡಿ ಮೇಡಮ್, ನಿನ್ನೆನದ್ದು ಗೊಂದಲ ಅಂತೇಳಿ ನಾನು ಹೇಳುವುದಿಲ್ಲ. ಯಾಕೆಂತ ಹೇಳಿದರೆ, ಮೊದಲು ಕಾರ್ಯಕ್ರಮ ಅಲ್ಲಿ ಸ್ಟಾರ್ಟ್ ಆಗುವಾಗ ಒಂದೊಂದೇ ಕಾರ್ಯಕ್ರಮ ಆಗುವಾಗ ಮಳೆಗೆ ಅದೆಲ್ಲ ಒಂದು ಸ್ವಲ್ಪ ಬರುತ್ತಿತ್ತು. ಆದ ಕಾರಣ ಎಲ್ಲ ಒಂದು ಸ್ವಲ್ಪ ಎಡವಟ್ಟದ್ದು ಅಷ್ಟೇ ವಿನ ಬೇರೇನೂ ತೊಂದರೆ ಆಗಲಿಲ್ಲ. ಆದರೆ ಸ್ವಲ್ಪ ಊಟದ ಹೊತ್ತಲ್ಲಿ ಲೇಟ್ ಆಯ್ತು ಅಂತೇಳಿ. ಆದರೆ ಇವತ್ತು ನಾವು ಫುಲ್ಲು 100% ನನಗೆ ತೃಪ್ತಿ ಇದೆ. ನಿನ್ನೆ ನಮ್ಮ ಶಾಸಕರ ಮಾರ್ಗದರ್ಶನದಲ್ಲಿ ಮತ್ತು ಕೆಲವು ಭಕ್ತರುಗಳು ಸಲಹೆ ಕೊಟ್ಟ ಪ್ರಕಾರ ನನಗೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂತ ಹೇಳಿದರೆ ಮೊದಲನೇ ದಿವಸ ಮೊದಲನೇ ಜಾಗ ಆದ ಕಾರಣ ಸ್ವಲ್ಪ ಎಡವಟ್ಟಾಗಿದೆ ಅಂತ ಹೇಳಿದನ್ನು ನಾನು ಒಪ್ಪಿಕೊಳ್ತೇನೆ. ನೋಡಿ, ಇವತ್ತು ಅಲ್ಲಿ ಕ್ಯೂ ಅಲ್ಲಿ ಬರುವಾಗ ಶಾಮಿಯಾನದ ವ್ಯವಸ್ಥೆಯನ್ನು ಮಾಡಿದ್ದೇನೆ, ಮತ್ತು ಫ್ಯಾನಿನ ವ್ಯವಸ್ಥೆಯನ್ನು ನೋಡಿ ದೊಡ್ಡದು 5-6 ಫ್ಯಾನುಗಳ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇನೆ. ಕ್ಯೂ ನೋಡಿ ಎಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ಕ್ಯೂಗಳು ಬರ್ತಾಯಿವೆ, ಯಾರು ಕೂಡ ಕಾಯುವ ಪರಿಸ್ಥಿತಿಯಲ್ಲಿ ಇಲ್ಲ. ಹಾಗೆ ಒಳ್ಳೆ ರುಚಿಯಾದ ಭೋಜನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಇವತ್ತು ನಾನು ಗ್ರಹಿಸಿದ ಪ್ರಕಾರ ತಾಂಬೂಲ ಪ್ರಶ್ನೆ ಇಡುವಾಗ ನಮ್ಮ ಆಚಾರ್ಯರು ಹೇಳಿದರು, ರಕ್ತೇಶ್ವರಿ ದೈವವು ಕೋಪದಲ್ಲಿದೆ, ಅದನ್ನು ಒಳಗೆ ತರಿಸುವಂಥ ಕೆಲಸ ಮಾಡಬೇಕು, ಈಗ ಅಲ್ಲಿ ದೀಪ ಉರಿಸುವಂಥ ವ್ಯವಸ್ಥೆ ಮಾಡಬೇಕಂತೇಳಿ ಮೊನ್ನೆ ಶಿವರಾತ್ರಿಯಂದು ನಾವು ಅಲ್ಲಿ ದೀಪ ಉರಿಸಿ ಪ್ರಾರ್ಥನೆ ಮಾಡಿ ರಕ್ತೇಶ್ವರಿಯನ್ನು ಒಳಗೆ ತರಿಸ್ತೇವೆ ಅಂತ ಹೇಳುವುದರ ಬಗ್ಗೆ ಪ್ರಾರ್ಥನೆ ಮಾಡಿದೆವು. ಅದರ ನಂತರ ಇಲ್ಲಿನ ಕೆಲಸ ಕಾರ್ಯಗಳು ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ನಾವು ಯಾವುದನ್ನು ಗ್ರಹಿಸಿದ್ದೇವೋ ಆ ಕೆಲಸವು ಬಹಳ ಒಳ್ಳೆಯ ರೀತಿಯಲ್ಲಿ ಆಗ್ತಾ ಉಂಟು. ಅಂದರೆ ನೋಡಿ, ಈಗ ಸೇವಾ ರೂಪದಲ್ಲಿ ಬರ್ತದೆ. ಕಳೆದ ಸಲ ನೋಡಿ ಪೇಟೆ ಸವಾರಿ ಮಾಡುವಾಗ 71,000 ರೂಪಾಯಿ ಬಂದಿದೆ ಅಂತೆ, ಈ ನಿನ್ನೆ 82,000 ರೂಪಾಯಿ ಬಂದಿದೆ. ಪ್ರತಿಯೊಂದು ಕೂಡ ಬ್ರಹ್ಮರಥ ಸೇವೆಗಳಾಗಲಿ ನೋಡಿ, ಪುತ್ತೂರಿನ ಇತಿಹಾಸದಲ್ಲೇ ನಿನ್ನೆ ಆದಷ್ಟು ಜನ ಕೊಡಿಯೇರುವಾಗ ಆಗಲಿಲ್ಲ ಅಂತೇಳಿ ನಮ್ಮ ಹಿರಿಯರು ಹೇಳಿದರು. 10,000 ಜನಕ್ಕಿಂತಲೂ ಹೆಚ್ಚು ಜನ ನಿನ್ನೆ ಇಲ್ಲಿ ಭೋಜನ ವ್ಯವಸ್ಥೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇವತ್ತು ಕೂಡ ನೋಡಿ ಎಷ್ಟು ಜನ ಇದ್ದಾರೆ ನೋಡಿ. ಅಲ್ಲಿ ಟೇಬಲ್ನ ವ್ಯವಸ್ಥೆ, ಅಲ್ಲಿ ನಮ್ಮ ಚಂಡೆಯವರಿಗೆ ವ್ಯವಸ್ಥೆ, ಮತ್ತು ನಮ್ಮ ಅರ್ಚಕರಿಗೆ ವ್ಯವಸ್ಥೆ, ನಮ್ಮ ಕೆಲಸದವರಿಗೆ ಬೇರೆ ವ್ಯವಸ್ಥೆ, ಸಾರ್ವಜನಿಕರಿಗೆ ವ್ಯವಸ್ಥೆ ನೋಡಿ. ಇಲ್ಲಿ ಕೈ ತೊಳೆಯುವ ವ್ಯವಸ್ಥೆ, ಪ್ರತಿ ಕ್ಲೀನಿಂಗ್ ಸ್ವಚ್ಛತೆ ಬಗ್ಗೆ ಎಲ್ಲ ನೋಡಿ. ಒಂದು ಕಸ ಕಡ್ಡಿಗಳೇನಾದರೂ ಉಂಟಾ, ಇಷ್ಟು ನೀರು ಬಾಟ್ಲಿ ಅದು ಇದೆಲ್ಲ ಉಂಟಲ್ವ. ಅದಲ್ಲದೆ ಮತ್ತೆ ನೋಡಿ ಫಿನಾಯಿಲ್ಗಳನ್ನೆಲ್ಲ ನಾವು ಅಲ್ಲಿ ಬಳಸಿ ಅಷ್ಟು ಸ್ವಚ್ಛತೆಗೆ ಮಹತ್ವವನ್ನು ಕೊಟ್ಟಿದ್ದೇವೆ. ಮತ್ತು ಶಿಸ್ತಿಗೆ ಎಲ್ಲರೂ ನನಗೆ ಕರಸೇವಕರು ನೋಡಿ, ನಾವು ಕರಸೇವಕರನ್ನು ಇವತ್ತು ಭಕ್ತಾದಿಗಳ ಮೀಟಿಂಗ್ ಅಂತ ಹೇಳಿ ಎಲ್ಲ ಕರೀಲಿಲ್ಲ. ಯಾಕಂತ ಹೇಳಿದರೆ ಎಲ್ಲ ಕರಸೇವಕರು ಅಧ್ಯಕ್ಷರು ಇವತ್ತೆಂಥ ಕೆಲಸ, ನಾವು ಯಾವ ಕೆಲಸ ಮಾಡಬೇಕು, ಬಟ್ಲು ತೊಳಿಯಬೇಕಾ, ಕಸ ಎಕ್ಕಬೇಕಾ, ಬೆಳಗ್ಗಿಂದಲೇ ಜನ ಅಷ್ಟು ಕರಸೇವಕರು ಬರ್ತಾರೆ. ಹೆಚ್ಚಿನವರು ಕೂಡ ನಾನು ಊಟ ಮಾಡಿ ಅಂತ ಹೇಳಿದ್ರೆ ನಾನು ಮತ್ತೆ ಊಟ ಮಾಡ್ತೇನೆ, ನಾನು ಬಳಿಸ್ತೇನೆ. ಹೊರೆ ಕಾಣಿಕೆ ತರುವುದಾಗಲಿ ಎಲ್ಲ ವಿಷಯದಲ್ಲಿ ಕರಸೇವಕರು ನನಗೆ ಬಹಳ ಒಂದು
ಖುಷಿಯಾಗಿದೆ. ಇಷ್ಟು ದೊಡ್ಡ ಕರಸೇವಕರ ಸಂಖ್ಯೆ ಮಹಾಲಿಂಗೇಶ್ವರ ದೇವರಿಗೆ ಇದೆ ಅಂತೇಳಿ ನನಗೆ ಇವತ್ತು ಗೊತ್ತಾಗಿದೆ. ಅಂದರೆ ನೋಡಿ, ಎಲ್ಲ ರೀತಿಯಲ್ಲಿ ಇವತ್ತು ಸಹಕರಿಸ್ತಾ ಇದ್ದಾರೆ. ಅದಲ್ಲದೆ ಬಹಳ ಒಂದು ಅಚ್ಚುಕಟ್ಟಾಗಿ ಈ ಜಾಗಕ್ಕೆ ಒಂದು ಒಳ್ಳೆಯ ಮಹತ್ವ ಇದೆ. ಕೆರೆಯ ಬದಿಯಲ್ಲಿ ನಮ್ಮ ಹಿರಿಯರು ಹೇಳ್ತಾರೆ, ಅಲ್ಲಿ ಮುತ್ತು ಬೆಳೆದ ಕೆರೆ ಹಾಗೆ ಹೀಗೆಲ್ಲ ಹೇಳ್ತಾರೆ. ಅದು ನಿಜವಾಗಿ ಇವತ್ತು ಮಾರ್ಪಾಡಾಗಿದೆ. ದಿವಸದಿಂದ ದಿವಸಕ್ಕೆ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಎಷ್ಟು ಜನಸಂಖ್ಯೆ ಬಂದರೂ ನನ್ನಂದಾಜು 17ಕ್ಕೆ 50,000ರಿಂದ ಮೇಲೆ ಹೋಗುವ ಅಂದಾಜುಂಟು. ಇವತ್ತಿನ ಅಂದಾಜು ನೋಡುವಾಗ ಎಷ್ಟು ಜನ ಬಂದರೂ ಕೂಡ ನಮ್ಮ ಹತ್ರ ಗೋಡೌನಲ್ಲಿ ಸಾಮಾನುಗಳುಂಟು, ವ್ಯವಸ್ಥೆಗಳುಂಟು, ಪಾತ್ರ ಸಾಮಾನುಗಳುಂಟು, ಶಾಮಿಯಾನದ ವ್ಯವಸ್ಥೆ ಉಂಟು, ಕೈ ತೊಳೆಯುವ ಜಾಗ ಉಂಟು, ಫ್ಯಾನುಗಳ ವ್ಯವಸ್ಥೆ ಎಲ್ಲವೂ ಕೂಡ ನಾನು ಏಕಕಾಲದಲ್ಲಿ 50,000 60,000 ಜನ ಬಂದರೂ ಅಚ್ಚುಕಟ್ಟಾಗಿ ಮಾಡುವಂಥ ವ್ಯವಸ್ಥೆ, ಕರಸೇವಕರ ದಂಡು, ಮಹಾಲಿಂಗೇಶ್ವರ ದೇವರ ಆಶೀರ್ವಾದ ನಮ್ಮ ಮೇಲೆ ಸದಾ ಇದೆ ಅಂತೇಳಿ ನಾನು ಈ ಒಂದು ವ್ಯವಸ್ಥೆಯನ್ನು ಕಾಣುವಾಗ ನನಗೆ ಕಾಣ್ತದೆ. ಬಿಸಿ ಇರ್ತೀರಾ? ನೀವು ಊಟ ಮಾಡೋಕೆ ಎಷ್ಟು ಗಂಟೆ ಆಗ್ತದೆ? ನಾನು ನೋಡಿ ಮೇಡಮ್, ನಿನ್ನೆ ಮನೆಗೆ ಹೋಗುವಾಗ 3:30 ಗಂಟೆ ಆಗಿದೆ. ನಾನು ಇಡೀ ಕಟ್ಟೆ ಹತ್ರ ಹೋಗಿ ಎಲ್ಲ ಕಟ್ಟೆಯವರ ಹತ್ರ ಮಾತಾಡಿಸಿ, ಮತ್ತು ಇಲ್ಲಿ ಲಾಸ್ಟಿಗೆ ನಮ್ಮದೊಂದು ಗಂಜಿ ಚಟ್ನಿ ಅಂತೇಳಿ ಉಂಟು ಕರಸೇವಕರಿಗೆ, ಆ ಗಂಜಿ ಚಟ್ನಿ ಅವರೊಂದಿಗೆ ಪಾಲ್ಗೊಂಡು ಮತ್ತು ಇಲ್ಲೆಲ್ಲ ಕರಸೇವಕರ ಹತ್ರ ಸ್ವಚ್ಛತೆ ಮಾಡಿ ಮನೆಗೆ ಮುಟ್ಟುವಾಗ 3:30 ಗಂಟೆ ಆಗಿದೆ. ಮತ್ತು 4 ಗಂಟೆಗೆ ಹಾಲು ಕರೆದದ್ದು, ಸ್ನಾನ ಮಾಡಿದ್ದು, ಪುನಃ ಬಂದದ್ದೇ. ಹಾಂ, ಭಾಳ ವ್ಯವಸ್ಥಿತ ರೂಪದಲ್ಲಿ ನೀವು ನೋಡಿ. ಈಗ ನೀವು ಎಲ್ಲಿಯಾದರೂ ಲೋಪದೋಷ ಇದ್ದರೆ ನೀವು ನನಗೆ ಗಮನಕ್ಕೆ ತನ್ನಿ. ಈಗ ಒಂದು ಸಣ್ಣ ಲೋಪದೋಷ ಕೆಲವು ಜನ ಹೇಳಿದರು, ಅದನ್ನು ಊಟದ ಬಗ್ಗೆ ಇದರೆಲ್ಲ ಬಗ್ಗೆಲ್ಲ ಬೇರೆವೇ ಅದನ್ನೆಲ್ಲ ಅದಕ್ಕೆ ಬೇಕಾಗಿ ನಾನು ನೋಡಿ, ಇವತ್ತು ಬೆಳಿಗ್ಗೆ ನೀವು ಅಲ್ಲಿ ಸಂತೆಗೆಲ್ಲ ಹೋಗಿ ವ್ಯಾಪಾರಸ್ಥರೆಲ್ಲ ಕೇಳಿ, ಇದು ಅವರೆಲ್ಲ ನೋಡಿ ಕಸಗಳನ್ನೆಲ್ಲ ಆಯಾ ದಿವಸ ತಗೊಂಡು ಹೋಗುವ ವ್ಯವಸ್ಥೆ, ಅವರಿಗೆ ನೀರಿನ ವ್ಯವಸ್ಥೆ, ಅವರಿಗೆ ಟಾಯ್ಲೆಟ್ ಎಲ್ಲ ಸರಿಯಾದ ವ್ಯವಸ್ಥೆ. ಒಬ್ಬರು ನಿನ್ನೆ ಇವತ್ತು ಬೆಳಿಗ್ಗೆ ಬೊಬ್ಬೆ ಹಿಡಿದ್ರು, ಇದು ನೀರಿಲ್ಲ ಅಂತೇಳಿ. ಮತ್ತು ನಮ್ಮ ಕಾರ್ಯಕರ್ತರನ್ನು ಕಳಿಸುವಾಗ ಅಲ್ಲಿ ಟ್ಯಾಪನ್ನು ಬಂದ್ ಮಾಡಲಿಲ್ಲ, ನೀರೆಲ್ಲ ಖಾಲಿಯಾಗಿದೆ. ತಕ್ಷಣ ಅದಕ್ಕೆ ತುಂಬಿಸುವಂಥ ವ್ಯವಸ್ಥೆ. ಈಗ ಅವರು ಕೂಡ ಸ್ಪಂದಿಸಿದರೆ ಮಾತ್ರ ಇದು ಒಟ್ಟಿಗೆ ಹೋಗಬಹುದೇ ವಿನ ಇಲ್ಲದಿದ್ದರೆ ಒಬ್ಬ ಸಾಧ್ಯ ಉಂಟಾ? ಅಂತೂ ಕರಸೇವಕರ ಸಂಖ್ಯೆ ಒಳ್ಳೆ ಸ್ಪಂದಿಸುವಂಥ ಕೆಲಸವನ್ನು ಭಕ್ತಾದಿಗಳು ಕರಸೇವಕರು ಮಾಡಿದ್ದಾರೆ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ವಿಶಾಲ ಜ್ಞಾನ ಭಂಡಾರವನ್ನ ಹೊತ್ತ ಗ್ರಂಥಾಲಯ, ವಿಶಾಲವಾದ ಪ್ರಯೋಗಾಲಯಗಳು. ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ. ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM. ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ. ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು. ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು. ಪ್ರತಿ ವರ್ಷವೂ ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈಯುತ್ತಿರುವ ವಿದ್ಯಾರ್ಥಿ ಸಮೂಹ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ. ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ. ಕಲಾ ವಿಭಾಗ, ಎಚ್ಇಪಿಎಸ್. ಭಾಷೆಗಳು: ಇಂಗ್ಲಿಷ್, ಕನ್ನಡ, ಹಿಂದಿ, ಸಂಸ್ಕೃತ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 80737 00468 81050 72386. ವೆಬ್ಸೈಟ್ www.vivekanandapuc.com.